ಮಂಗಳೂರಿನ ಕಂಕನಾಡಿ ಮಾರುಕಟ್ಟೆ ನಗರದ ಪ್ರಮುಖ ಮಾರುಕಟ್ಟೆಗಳಲ್ಲಿ ಒಂದಾಗಬೇಕಾಗಿದ್ದ ಈ ಯೋಜನೆ ಇದೀಗ ವ್ಯಾಪಾರಿಗಳ ಪಾಲಿಗೆ ಸಂಕಷ್ಟದ ಸಂಕೇತ ಆಗಿಬಿಟ್ಟಿದೆ. ಸುಮಾರು 6 ವರ್ಷಗಳಾದರೂ ಮಾರುಕಟ್ಟೆ ಕಾಮಗಾರಿ ಇನ್ನೂ ಕೂಡ ಪೂರ್ಣಗೊಂಡಿಲ್ಲ. ಪರಿಣಾಮ ತಾತ್ಕಾಲಿಕ ವ್ಯವಸ್ಥೆಯಲ್ಲಿ ವ್ಯಾಪಾರ ನಡೆಸ್ತಾ ಇರುವ ವ್ಯಾಪಾರಿಗಳು ಭಾರಿ ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ಬಹುನಿರೀಕ್ಷೆಯ ಕಂಕನಾಡಿ ಮಾರುಕಟ್ಟೆ ಕಾಮಗಾರಿ ಇನ್ನೂ ಕೂಡ ಅಪೂರ್ಣವಾಗಿದೆ. ಸುಮಾರು 20% ಕಾಮಗಾರಿ ಬಾಕಿ ಇದ್ದು, ವ್ಯಾಪಾರಿಗಳು ತಳ ಅಂತಸ್ತಿನ ಕಾರು ಪಾರ್ಕಿಂಗ್ ಪ್ರದೇಶದಲ್ಲಿ ವ್ಯಾಪಾರ ನಡೆಸಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಳೆಯ ಮಾರುಕಟ್ಟೆಯನ್ನು ತೆರವುಗೊಳಿಸಿದ ಬಳಿಕ ವ್ಯಾಪಾರಿಗಳಿಗೆ ತಾತ್ಕಾಲಿಕ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ನಂತರ ತಳ ಅಂತಸ್ತಿಗೆ ಸ್ಥಳಾಂತರಿಸಿ 6 ತಿಂಗಳಲ್ಲಿ ಸೂಕ್ತ ವ್ಯವಸ್ಥೆ ಮಾಡಲಾಗುವುದು ಎಂದು ಭರವಸೆಯನ್ನು ಕೂಡ ನೀಡಲಾಗಿತ್ತು. ಆದರೆ 6 ವರ್ಷಗಳು ಕಳೆದರೂ ಕೂಡ ಪರಿಸ್ಥಿತಿಯಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಎಂದು ವ್ಯಾಪಾರಿಗಳು ಆರೋಪಿಸ್ತಾ ಇದ್ದಾರೆ. ನಮಗೆ ಇಲ್ಲಿ ಅಂಗಡಿಗಳನ್ನು ಈ ತಾತ್ಕಾಲಿಕ ಶೆಡ್ ಅನ್ನು ಕೊಟ್ಟು 5 ವರ್ಷ 7 ತಿಂಗಳ ಮೇಲೆ ಆಯಿತು. ನಮಗೆ ಈ ಅಂಗಡಿಗಳನ್ನು ಅವರು ಕೊಡುವ ಮೊದಲು ತಾತ್ಕಾಲಿಕವಾಗಿ ಇದನ್ನು ಕೊಡುವ ಮೊದಲು 6 ತಿಂಗಳಿನೊಳಗೆ ನಾವು ನಿಮ್ಮನ್ನು ಇಲ್ಲಿಂದ ಶಿಫ್ಟ್ ಮಾಡ್ತೇವೆ ಅಂತ ಹೇಳಿದರು. 6 ತಿಂಗಳು ಹೋಗಿ 5 ವರ್ಷ 7 ತಿಂಗಳ ಮೇಲೆ ಆಯಿತು. ಅದರ ಎಡೆಯಲ್ಲಿ ನಮಗೆ ಟೆಂಡರ್ ಕೂಡ ಮಾಡಿಸಿದ್ದಾರೆ. ಟೆಂಡರ್ ಆಗಿ ಯಾರಿಗೆ ಯಾವ ಅಂಗಡಿಗಳಂತೇಳಿ ಕೂಡ ತೀರ್ಮಾನ ಆಗಿದೆ. ಬಟ್ ಅದನ್ನು ನಮಗೆ ವಿತರಣೆ ಮಾಡಲಿಕ್ಕೆ ಕೆಲಸಗಳು ಕಂಪ್ಲೀಟ್ ಆಗ್ತಾಯಿಲ್ಲ. ಕೆಲಸಗಳೊಂದು 25% ಕೆಲಸ ಬಾಕಿ ಇದೆ. ಮಾಡುವಾಗ ನಾವು ಕಾಂಟ್ರಾಕ್ಟ್ರಿಗೆ ಕೇಳಿದರೆ ಅವ್ರದ್ದು ಸಮಸ್ಯೆ ಅವರು ಹೇಳ್ತಾ ಇದ್ದಾರೆ. ಕಾರ್ಪೊರೇಷನ್ನಲ್ಲಿ ಇದಕ್ಕೆ ಸ್ಪಂದಿಸೋರು ಯಾರೂ ಇಲ್ಲ. ಕಮಿಷನರಿಗೆ ನಾವು ಹಲವಾರು ಬಾರಿ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಕಮಿಷನರು ಸ್ಪಂದಿಸುವುದಿಲ್ಲ. ಸ್ಥಳೀಯ ನಮ್ಮ ಶಾಸಕರಿಗೆ ಹೇಳಿದ್ದೇವೆ. ಶಾಸಕರು ಇವರ ಮೇಯರ್ ಹತ್ರ ಕಳಿಸ್ತಾಯಿದ್ರು, ಅವರು MSC ಅವರ ಹತ್ರ ಕಮಿಷನರ್ ಹತ್ರ ಕಳಿಸ್ತಾಯಿದ್ರು. ಇವರು ಆಚೆ ಈಚೆ ಅಂತ ಹೇಳಿಬಿಟ್ಟು ಇವತ್ತು ತನಕ ನಮಗೆ ಅಂಗಡಿಗಳ ವಿತರಣೆ ಆಗಲಿಲ್ಲ. ಇಲ್ಲಿ ಇರುವ 75 ಅಂಗಡಿಗಳನ್ನು ಈ ಜಾಗದಲ್ಲಿ ಕೊಟ್ಟಿದ್ದಾರೆ. 75 ಅಂಗಡಿಗಳಲ್ಲಿ ಬರೀ 20 ಅಂಗಡಿಗಳು ಮಾತ್ರ ಕಾರ್ಯಪ್ರವರ್ತಿಸಿ ನಡೀತಾ ಇದೆ. ಬಾಕಿ ಉಳಿದ ಅಂಗಡಿಗಳೆಲ್ಲ ಬಂದಿದೆ. ಈ ಬಂದ್ ಮಾಡಿ ಇಟ್ಟಿರುವ ಅಂಗಡಿಗಳ ಮಾಲೀಕರು ಬಾಡಿಗೆ ಕಟ್ತಾ ಇದ್ದಾರೆ. ಅದರಲ್ಲಿ ವಿಧವೆಯರು ಕೂಡ ಇದ್ದಾರೆ. ಗಂಡ ತೀರಿ ಹೋಗಿ ಹೆಂಡತಿಗೆ ಪಾಪ ಏನಾದರೂ ಒಂದು ಅಂಗಡಿ ಬಾಡಿಗೆ ಸಿಗೋದ್ರಲ್ಲಿ ಅದರಲ್ಲಾದರೂ ಜೀವನೋಪಾಯ ಮಾಡುವ ಅಂತೇಳಿ ಕೊಟ್ಟಿದ್ದಾರೆ. ಬಟ್ ಅವರು ಇಲ್ಲಿ ಅಂಗಡಿ ವ್ಯಾಪಾರ ಮಾಡಲಿಕ್ಕೆ ಆಗ್ತಾಯಿಲ್ಲ. ಅಂಗಡಿಗಳು ಬಂದಿದೆ. ಅಲ್ಲಿ ಈಗ ನೀವು ನೋಡಿದರೆ ಗೊತ್ತಾಗ್ತದೆ, 45ರಿಂದ 50 ಅಂಗಡಿಗಳು ಬಂದಿದೆ. ಸುಮ್ಮನೆ ಅದರ ಇಲಿ ಹೆಗ್ಗಣ ಬಿದ್ದು ಸಾಯ್ತಾ ಇದೆ. ಅದರಿಂದ ಏನಾಗಿದ್ದಾರೆ, ಬಾಕಿ ವ್ಯಾಪಾರ ಮಾಡುವವರು ಕೂಡ ತರಕಾರಿಗಳನ್ನೆಲ್ಲ ಇಟ್ಟು ಹೋದರೆ ನಾಳೆ ಬೆಳಿಗ್ಗೆ ಬರುವಾಗ ಅರ್ಧ ಇಲ್ಲಿ ತಿಂದು ಹೋಗಿರ್ತದೆ. ಕಷ್ಟ ಉಂಟು. ವ್ಯಾಪಾರನೇ ಇಜ್ಜಿ ಒಂಜಿ ಜನ ಉಲಾಯಿ ಬರ್ಪಜ್ಜಿ ನರಕ ಹೋಗು ಎಲ್ಲಿತ್ತ ರಾಶಿ ಉಂಟು ದಿನಲ್ಲ. ಮಾರುಕಟ್ಟೆಗೆ ತೆರಳಲು ಸರಿಯಾದ ಪ್ರವೇಶ ದಾರಿಯೇ ಇಲ್ಲ. ಬೈಕ್ ಶೋರೂಮ್ ಪಕ್ಕದಿಂದ ಅಥವಾ ತಾತ್ಕಾಲಿಕ ಹೂವಿನ ಮಾರುಕಟ್ಟೆ ಮೂಲಕವೇ ಒಳಗೆ ಹೋಗಬೇಕಾಗಿದೆ. ಅಂಗಡಿಗಳ ಬಳಿ ಸೂಚನಾ ಫಲಕದ ಕೊರತೆ ಹಾಗೂ ವಾಹನ ನಿಲುಗಡೆಗೆ ಸೌಲಭ್ಯ ಇಲ್ಲದಿರುವುದರಿಂದ ಗ್ರಾಹಕರು ಮಾರುಕಟ್ಟೆಯತ್ತ ಮುಖ ಮಾಡ್ತಾ ಇಲ್ಲ. ಮಾರುಕಟ್ಟೆಯಲ್ಲಿರುವ ಶೌಚಾಲಯಗಳ ಸ್ಥಿತಿ ಇನ್ನಷ್ಟು ಆತಂಕಕಾರಿಯಾಗಿದೆ. ಕೆಲವು ವರ್ಷಗಳ ಹಿಂದೆ ಶೌಚಾಲಯದಲ್ಲಿ ಜಾರಿ ಬಿದ್ದ ಮಹಿಳೆಯೊಬ್ಬರು ಮೃತಪಟ್ಟ ಘಟನೆ ಕೂಡ ವ್ಯಾಪಾರಿಗಳ ಆತಂಕವನ್ನು ಹೆಚ್ಚಿಸಿದೆ. ಸುಮಾರು 75 ಅಂಗಡಿಗಳ ಪೈಕಿ ಈಗ ಕೆಲವೇ ಅಂಗಡಿಗಳು ಕಾರ್ಯನಿರ್ವಹಿಸ್ತಾ ಇದೆ. ಲಾಭವಿಲ್ಲದಿದ್ರೂ ಕೂಡ 45ಕ್ಕೂ ಹೆಚ್ಚು ವ್ಯಾಪಾರಿಗಳು ಅಂಗಡಿಗಳನ್ನು ನಡೆಸ್ತಾ ಇದ್ದಾರೆ. ಇನ್ನು ಹಲವು ವ್ಯಾಪಾರಿಗಳು ವ್ಯಾಪಾರವೇ ಮಾಡದಿದ್ರೂ ಕೂಡ ಅಂಗಡಿಗಳನ್ನು ಉಳಿಸಿಕೊಳ್ಳಲು ಬಾಡಿಗೆ ಪಾವತಿಸ್ತಾ ಇದ್ದಾರೆ. ನಿರಂತರ ನಷ್ಟದಿಂದ ಕೆಲವರು ಅನಾರೋಗ್ಯಕ್ಕೆ ಒಳಗಾಗಿದ್ದಾರೆ. ಸಮಸ್ಯೆ ಪರಿಹಾರಕ್ಕೆ ಅನೇಕ ಬಾರಿ ಪಾಲಿಕೆಗೆ ಮನವಿಯನ್ನು ಸಲ್ಲಿಸಿದ್ರೂ ಕೂಡ ಪ್ರಯೋಜನವಾಗಿಲ್ಲ ಎಂದು ವ್ಯಾಪಾರಿಗಳು ಹೇಳ್ತಾ ಇದ್ದಾರೆ. 5 ತಿಂಗಳು ಶಿಫ್ಟ್ ಮಾಡಿ ಬಂತೀರಿ ಕಾಮತ್ತಾರೆ. 5 ತಿಂಗಳು 5 ವರ್ಷ ಉಂಟು. ಇನ್ನು ಮಿಡಲ್ ಹಾಕಿದಲ್ಲ ವಿಷಯ ಹಾಕ್ಲಿ ಇಷ್ಟ ಮಂಡ್ಯನೇ ಬೆಚ್ಚ ಹಾಕ್ಲಿ ಆಪಣು ಅನ್ಪೇರು ಹಾಕ್ಲಿಗೆ ಕಾರ್ಪೊರೇಷನ್ ಹಾಕ್ಲು ಅನ್ಪೇರು ಎಂಗ್ಲೇ ಕಾಸು ಬೈಜಿ ಎಂಗ್ಲು ಎಂಜಿನ ಬೇರೆ ಮೇಲೆ ಬೇರೆ ಸಾಧ್ಯ ಇದ್ದೀವಿ ಅನ್ನ ಬಂದ್ರು ನೀನು ಮತ್ತು ಏರು ಏನು ಒಂಜಿ ರೋಡ್ ವ್ಯವಸ್ಥೆ ಒಂಜಿ ಮಾರ್ಕೆಟ್ ಬರ್ರೆ ಆಪುಂಡ ಇಡೀ ದಿನ ಅಲ್ಪ ಬ್ಲಾಕ್ ಒಂಜಿ ನರಮಾನಿ ಬರ್ಪುಜಿ ಮಾರ್ಕೆಟಿಗೆ ಬಾಡಿ ಕಟ್ಟು ಹಾಕ್ಲಿಕ್ಕೆ ಬಾಡಿ ಕಟ್ಟಿನ ಅಂಗಡಿ ಸೀಸ್ ಮಲ್ಪ ಅನ್ಪೇರು ಪೊಡಿ ಕಟ್ಟವರು ಎಂಜಿನ ಮತ್ತೊಂದು ಇಲ್ಲ ಪಣ್ಣದ ಪ್ರಯೋಜನ ಇಜ್ಜಿ ಗೊತ್ತಾಯ್ತು. ಜನಕ್ಕೆ ಬಂಜಿನ ಜನಕ್ಕೆ ಬರ್ಗೆ ಇತ್ತ ಗೂಡ್ದಂಗೆ ಮಾರ್ ರೋಡ್ ಸೈಡ್ ದಕ್ಲಿಗೆ ಬೋಡೆ ಲೆಕ್ಕ ಮಲ್ತು ಕೊಡ್ಪೇರು ಆಗ್ಲೇ ಎಂಜಿನ ವ್ಯವಸ್ಥೆ ಓಡು ಕುಲ್ಯರ ಮಾತಲ್ಲ ಮಲ್ತು ಕೊಡ್ಪೇರು ಎಂಗ್ಲೇ ಮಾರ್ಕೆಟ್ ಕಾರ್ಪೊರೇಷನ್ ಬಾಡಿ ಕಾರ್ಪೊರೇಷನ್ ದಾಲ ತಿಂದಿಜ್ಜಿ ಮಾತ ಇಟ್ಲ ಆತಂಡು ಪಾತ್ರ ಎಂಗ್ಳು ಮನೆ ಬಂದ ಗುಳ್ಜಿಯ 5 ವರ್ಷ ಮನೆ ಬಂದ ಗುಳ್ಳೆ ರಾಪುಂಡ ವ್ಯವಸ್ಥೆ ಮಾತೆಲ್ಲ ಮಾಡ ಲಾಸ್ಟಿಗೆ ಇತ್ತೆ ಮಕ್ಕ ಇಂದು ಇತ್ತೆ ಎಂಗ್ಳು ಟೆಂಡರ್ ಕೊಡ್ದು 7 ತಿಂಗಳು ಆಡು 1 ವರ್ಷದಲ್ಲೇ ಟೆಂಡರ್ ಹೋಗ್ಬಿಡು. ಆ ಟೆಂಡರ್ ಎಂಜಿ ಐಕ್ಯ ಏರು ಗತಿ ಕೇಂದ್ರ ಅವನ పేరు నీకు కాసు నీకు పిరా పరపను ఎంజి అర్థం ఉండ నీకు ఈ పాత్రకు అర్థం ఉండ ಕಾನೂನು ಎಂಕ್ಲೇ ಕಾನೂನು ಇಜ್ಜಿ ಗೌರ್ಮೆಂಟ್ಗೆ ಮಾತ್ರ ಕಾನೂನು. 6 ವರ್ಷ ನಂತರ ಕೂಡ ಅವರು ಏನು ವ್ಯವಸ್ಥೆಯಾಗಿ ನಮಗೆ ಇನ್ನೂ ಕೂಡ ಮಾಡಲಿಲ್ಲ. ಅದರಿಂದ ತುಂಬ
ಟೆನ್ಷನಲ್ಲಿದ್ದೇವೆ ನಾವು ಪ್ರತಿಯೊಬ್ಬರು ಬಿಸ್ನೆಸ್ ಮಾಡೋರು. ನಮಗೆ ನಿಜವಾಗಲೂ ನಮಗೊಂದು ಟಾಯ್ಲೆಟ್ ಫೆಸಿಲಿಟಿ ಕೂಡ ಅಟ್ಲೀಸ್ಟ್ ಇಲ್ಲ. ಇಲ್ಲಿ ಟಾಯ್ಲೆಟ್ ಫೆಸಿಲಿಟಿ ಇಲ್ಲದ ಕಾರಣ 1-2 ಜನ ಇಲ್ಲಿ ಅವರು ಟಾಯ್ಲೆಟಲ್ಲಿ ನೋಡಿ ರೀಸಸ್ ಬರುವಾಗ ಒಂದು ಮೋಷನ್ ಪಾಸ್ ಮಾಡಲಿಕ್ಕೆ ಕೂಡ ಆಗದ ಕಾರಣ, ಕೆಲವರು ವಾಶ್ರೂಮಿಗೆಲ್ಲ ಹೋಗಲಿಕ್ಕೆ ಆಗದ ಕಾರಣ ಒಬ್ಬರು ವಾಶ್ರೂಮಿಂದ ಬಾಗಿಲಿಗೆ ತಾಗಿ ಬಿದ್ದು 2 ತಿಂಗಳು ಬೆಡ್ ರಿಡನ್ ಆಗಿ ಆಮೇಲೆ ಅವರು ಎಕ್ಸ್ಪೈರ್ಡ್ ಆಗಿ ಹೋಗಿದ್ದಾರೆ. ಅವರು ಆ್ಯಕ್ಚುಲಿ ಮೇಲೆ ಕಡೆ ಶಾಪ್ ಓಪನ್ ಆಗುವಾಗ ಅಲ್ಲಿ ಹೋಗಿಬಿಟ್ಟು ಅವರಿಗೆ ಒಂದು ಬಿಸ್ನೆಸ್ ಮಾಡಬೇಕಂತ ಆಸೆ ಪಟ್ಟವರು. ಅವರು ಹೋಗಿ ಆಯಿತು. ಆಮೇಲೆ ಇನ್ನೊಬ್ಬರು ಇದ್ದಾರೆ ಕೇಶವಣ್ಣ ಅಂತ ಹೇಳಿ, ಅವರು ಕೂಡ ಇಲ್ಲಿ ಬಾತ್ರೂಮಿಗೆ ಹೋಗಲಿಕ್ಕೆ ಫೆಸಿಲಿಟಿ ಇಲ್ಲದ ಕಾರಣ ಕೆಲವರು ಬರುವವರ ಗಾಡಿಯಲ್ಲಿ ಹತ್ತಿಕೊಂಡು ಅವರು ಮನೆಗೆ ಹೋಗೋದು, ಇಲ್ಲಾದರೆ ಬೇರೆ ಯಾರಾದರೂ ರಿಕ್ಷಾವನ್ನು ಬಾಡಿಗೆ ಮಾಡಿಕೊಂಡು ಮನೆಗೆ ಹೋಗ್ತಿದ್ರು. ಆ ಥರ ಎಲ್ಲ ಕಷ್ಟಪಟ್ಟವರು ಇಬ್ಬರು ಕೂಡ ಇಲ್ಲಿಂದ ತೀರ್ಕೊಂಡಿದ್ದಾರೆ. ಸುಮಾರು ಜನ ಬಿಸ್ನೆಸ್ ಇಲ್ಲದಾಗಿ ಸುಮಾರು ಅಂಗಡಿಗಳು ಕ್ಲೋಸ್ ಆಗಿದ್ದೇವೆ. ಆದರೂ ಕೂಡ ರೆಂಟನ್ನು ಅವರ ಹತ್ರ ಹೇಳಿ ಕಟ್ಟಿಸ್ತಾ ಇದ್ದಾರೆ. ಒಂದೆಡೆ ಅಪೂರ್ಣ ಕಾಮಗಾರಿ, ಮತ್ತೊಂದೆಡೆ ಮೂಲ ಸೌಕರ್ಯಗಳ ಕೊರತೆ. ಇದರಿಂದ ಕಂಕನಾಡಿ ಮಾರುಕಟ್ಟೆಯ ವ್ಯಾಪಾರಿಗಳು ಕಳೆದ ಹಲವು ವರ್ಷಗಳಿಂದ ಸಂಕಷ್ಟದ ಜೀವನ ನಡೆಸ್ತಾ ಇದ್ದಾರೆ. ಕಾಮಗಾರಿಯನ್ನ ಶೀಘ್ರ ಪೂರ್ಣಗೊಳಿಸಿ ವ್ಯಾಪಾರಿಗಳನ್ನ ಶಾಶ್ವತ ಮಾರುಕಟ್ಟೆಗೆ ಸ್ಥಳಾಂತರಿಸಬೇಕೆಂಬುದು ಅವರ ಪ್ರಮುಖ ಬೇಡಿಕೆಯಾಗಿದೆ. ಕಾಮಗಾರಿ ಯಾವಾಗ ಪೂರ್ಣಗೊಳ್ಳುತ್ತೆ ಮತ್ತು ವ್ಯಾಪಾರಿಗಳ ಸಂಕಷ್ಟಕ್ಕೆ ಯಾವಾಗ ಪರಿಹಾರ ಸಿಗುತ್ತೆ ಎಂಬುದನ್ನು ಕಾದು ನೋಡಬೇಕಿದೆ. ಜೀವನ್ ಮಂಗಳೂರು, ದೈಜಿವಲ್ 24x7.